ಯುವ ವಿಜ್ಞಾನಿ ಡಾಕ್ಟರ್ ನವೀನ್ ಮೌರ್ಯ ಅವರ ನೇತೃತ್ವದಲ್ಲಿ ಬಿಎಸ್ಪಿ ಪಕ್ಷದ ನೂರಾರು ಕಾರ್ಯಕರ್ತರು ಬಿಜೆಪಿಯೆಡೆ ಮುಖ ಮಾಡಿರುವುದು ಸಂಚಲನ ಉಂಟು ಮಾಡಿದೆ. ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ಡಾಕ್ಟರ್ ನವೀನ್ ಮೌರ್ಯ ಮತ್ತು ಸ್ನೇಹ ಬಳಗ ಬಿಜೆಪಿಯನ್ನ ಬಲಪಡಿಸಲು ಸಜ್ಜಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ನವೀನ್ ಮೌರ್ಯ ಅವರು, ಕ್ಷೇತ್ರದಲ್ಲಿ ಸಿಎಸ್ ನಿರಂಜನ್ ಕುಮಾರ್ ಅವರು ಉತ್ತಮ ಜನಪರ ಕೆಲಸಗಳನ್ನು ಮಾಡುತ್ತಿದ್ದು, ಅವರ ಕೆಲಸಗಳಿಗೆ ಮೆಚ್ಚಿ ಇಂದು ಅಪಾರ ಸಂಖ್ಯೆಯಲ್ಲಿ ಬಿಎಸ್ಪಿ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಗೊಳ್ಳಲು ನಿರ್ಧರಿಸಿದ್ದಾರೆ ಎಂದು ಹೇಳಿದರು. ನಮ್ಮೆಲ್ಲ ಬಹುಜನ ಚಳವಳಿಯ ಲೀಡರ್ಗಳು, ಕಾರ್ಯಕರ್ತರುಗಳು ಹಳ್ಳಿಯಿಂದ ಸೇರಿಬಿಟ್ಟು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ಉದ್ದೇಶ ಇಷ್ಟೇ, ಏನಿವತ್ತು ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಮತ್ತು ಚಳುವಳಿಯ ಉದ್ದೇಶವನ್ನು ಇಟ್ಟುಕೊಂಡು ಅಣ್ಣ ಎನ್ ಮಹೇಶ್ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದಾರೆ. ಆ ಸೇರಿರೋದರ ಉದ್ದೇಶ ನಮಗೆಲ್ಲ ಅರ್ಥವಾಗಿ ಗುಂಡ್ಲುಪೇಟೆ ತಾಲೂಕಿನ ಬಹುಜನ ಚಳವಳಿ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯನ್ನು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಲು ನಾವೆಲ್ಲ ಪಣ ತೊಟ್ಟಿದ್ದೇವೆ. ಮುಂದೆ ಬರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಿರ್ಬೋದು, ಅಥವಾ ಒಂದು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಇರ್ಬೋದು, ನಾವು ನಮ್ಮ ತನುಬಲವನ್ನು ಮುಗಿಸಿ ನಾವು ಈ ಕ್ಷೇತ್ರದಲ್ಲಿ ನಿರಂಜನ್ ಕುಮಾರ್ ಸಾಹೇಬರನ್ನ ಮತ್ತೊಮ್ಮೆ ಆಯ್ಕೆ ಮಾಡೋದಕ್ಕೆ ಏನು ಕೆಲಸ ಮಾಡಬೇಕು, ಆ ಪೂರ್ವ ಯೋಜನೆಗಳು ಹೇಗಿರಬೇಕು, ಮತ್ತು ನಮ್ಮ ಸಂಘಟನಾತ್ಮಕ ಶಕ್ತಿ ಹಳ್ಳಿಯಲ್ಲಿ ಹೇಗೆ ರೂಪಿಸ್ಬೇಕು ಅಂತೇಳಿ ಇವತ್ತು ಈ ಒಂದು ಬೇಗೂರು ಪಟ್ಟಣದಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ. ಅನಂತರ ವಕೀಲರಾದ ಸಂಪತ್ತು ಅವರು ಮಾತನಾಡಿ, ಕೊಳ್ಳೇಗಾಲ ಶಾಸಕರಾದ ಎನ್ ಮಹೇಶ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ಅವರ ಅಭಿಮಾನಿಗಳಾದ ನಾವು ಆ ಪಕ್ಷದಲ್ಲಿರಲು ಇಚ್ಛಿಸುವುದಿಲ್ಲ. ಈ ದಿನ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಲು ಕಾರ್ಯಕರ್ತರು ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇವೆ ಎಂದು ಹೇಳಿದರು. ಗುಂಡ್ಲುಪೇಟೆ ತಾಲೂಕು ಎನ್ ಮಹೇಶ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇದನ್ನ ಒಂದು ಸಮಾರಂಭ ಏರ್ಪಡಿಸಿದ್ದೀವಿ. ಈ ಸಮಾರಂಭದ ಮುಖ್ಯ ಉದ್ದೇಶ, ಮಹೇಶಣ್ಣವರು ಬಿಜೆಪಿ ಸೇರ್ಪಡೆ ಆದ ನಂತರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಕೂಡ ಅವ್ರಿಗೆ ಬೆಂಬಲ ಘೋಷಿಸಿ ಅವ್ರ ಜೊತೆನೇ ಇದ್ದೀವಿ. ನಾನು ಕೂಡ ಸುಮಾರು 15 ವರ್ಷಗಳ ಕಾಲ BSP ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಮಹೇಶಣ್ಣವ್ರನ್ನ BSPಯಿಂದ ಉಚ್ಚಾಟನೆ ಮಾಡಿದ ನಂತರ ನಾವು ಕೂಡ ಅವ್ರನ್ನ ಹಿಂಬಾಲಿಸಿ ಅವ್ರ ಜೊತೆನೇ ಬಿಜೆಪಿ ಸೇರ್ಪಡೆಗೆ ಇಚ್ಛೆಪಟ್ಟಿದ್ದೀವಿ. ಆ ಕಾರ್ಯಕ್ರಮದ ಪ್ರಯುಕ್ತ ಈ ದಿನ ಇಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಮುಂದೆ ಮಹೇಶಣ್ಣವರು ರಾಜ್ಯ ಮಟ್ಟದಲ್ಲಿ ಏನು ತೀರ್ಮಾನ ತಗೋತಾರೋ ಮತ್ತು ಅವ್ರ ಜೊತೆ ನಾವು ಸೇರ್ಪಡೆ ಆಗ್ತೀವಿ ಮತ್ತು ಬಿಜೆಪಿ ಮುಂದಿನ ದಿನ ಬಿಜೆಪಿ ಪಕ್ಷನ ಬಲಪಡಿಸೋ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ. ಅವ್ರನ್ನ ಏನೋ ಸಮುದ್ರದ ತೀರದಲ್ಲಿ ಸಮಾಧಿ ಮಾಡಲಿಕ್ಕೆ, ಸಮುದ್ರದ ತೀರದಲ್ಲಿ ಮಾಡುವಂಥದ್ದು, ನದಿ ದಡದಲ್ಲಿ ಮಾಡುವಂಥದ್ದು, ಯಾರನ್ನ ಮಾಡುವಂಥದ್ದು ಅಲ್ವಾ? ಯಾರು ದಿಕ್ಕು ದೆಸೆ ಇಲ್ಲದಂಥದ್ದು, ದೊಡ್ಡ ಬಳಗ ಇದ್ದಂಥವ್ರಿಗೆ ಆ ಥರದ ಒಂದು ಅವಮಾನ ಮಾಡಿದಂಥದ್ದು ಅದು ಅವ್ರಿಗೆ ನಿಜವಾಗಿ ಶಾಪ. ಅವ್ರಿಗೆ ಇವತ್ತು ಮೋದಿಯವರು ಬಂದ ಮೇಲೆ ಪಂಚತೀರ್ಥಗಳು ಅಂತೇಳಿ ಅಂಬೇಡ್ಕರ್ ಅವರು ಜಾಗದ 5 ಜಾಗನೇ ಅವರು ಫಾರಿನಲ್ಲಿ ಇದ್ದಂಥ, ಲಂಡನ್ನಲ್ಲಿ ಇದ್ದಂಥ ಜಾಗ, ಮುಂಬೈಲಿ ಅವರು ಇದ್ದಂಥ ಜಾಗ, ಅವ್ರ ಸಮಾಧಿ, ಅವ್ರ ಊರಲ್ಲಿರುವಂಥದ್ದು, ಡೆಲ್ಲಿಲಿರುವಂಥದ್ದು 5 ಜಾಗನೂ ಕೋಟಿಗಟ್ಟಲೆ ಅಲ್ಲಿ ಅಭಿವೃದ್ಧಿ ಮಾಡಿ ಒಂದು ಸ್ಮಾರಕವಾಗಿ ಅದನ್ನು ಉಪಯೋಗಿಸ್ತು. ಅವರು ಗೌರವ ಕೊಟ್ಟಂತಾನೆ, ಅದು ಗೌರವ ಸೂಚಿಸ್ತಂತಾನೆ. ಕಾಂಗ್ರೆಸ್ದವ್ರು ಬರೀ ಹೆಸರು ಮಾತ್ರ ಹೇಳ್ತಿದ್ರು ಅಷ್ಟೇ, ಅವ್ರ ಹೆಸರು ತಗೋತಿದ್ರೆ ಹೊರತು ಅಂಬೇಡ್ಕರ್ ಅವರು ನಿಜವಾಗಿ ಗೌರವ ಕೊಡುವಂಥದ್ದನ್ನು ಎಲ್ಲೂ ಮಾಡಲಿಲ್ಲ. ಆ ಥರದಲ್ಲಿ ಆಗ್ಬಿಟ್ಟಿದೆ ಈಗ, ಈ ಥರದ ಒಂದು ವ್ಯವಸ್ಥೆ ಬಂದು ನಿಂತಿದೆ. ವೇಣುಗೋಪಾಲ್ ಬೇರ್ಮಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.